ಪುತ್ತೂರು ತಾಲೂಕಿನ ನರೇಮಗರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಪಿಲ ಸೇತುವೆ ಎಂಬಲ್ಲಿ ಇಂತಹ ಒಂದು ಡಂಪಿಂಗ್ ಯಾರ್ಡ್ ಜನತೆಯ ಅಸಹನೆಗೆ ಕಾರಣವಾಗುತ್ತಿದೆ. ಪುತ್ತೂರು ಕಾಣಿಯೂರು ರಸ್ತೆಯ ನರೇಮಗರು ಮೃತ್ಯುಂಜಯೇಶ್ವರ ದೇವಳದಿಂದ ಸ್ವಲ್ಪ ದೂರದಲ್ಲಿರುವ ಕೊಡಿಮರ ಚಡವು ಎಂಬಲ್ಲಿನ ಕೈಪಂಗಳ ತೋಡು ಈಗ ತ್ಯಾಜ್ಯಮಯವಾಗಿ ಪರಿವರ್ತನೆಯಾಗಿದೆ. ಇಲ್ಲಿ ಸೇತುವೆಯೊಂದಿದ್ದು ಈ ಸೇತುವೆಯ ಎರಡೂ ಬದಿಗಳಲ್ಲಿ ತ್ಯಾಜ್ಯ ತಂದು ಸುರಿಯಲಾಗುತ್ತಿದೆ. ಈ ಭಾಗ ಜನವಸತಿ ಕೇಂದ್ರವಾಗಿದ್ದು ತ್ಯಾಜ್ಯಗಳ ದುರ್ವಾಸನೆಯಿಂದ ಇಲ್ಲಿ ಬದುಕುವುದೇ ಸಮಸ್ಯೆಯಾಗಿ ಪರಿಣಮಿಸಿದೆ. ರಸ್ತೆಯಲ್ಲಿ ಸಾಗುವ ವಾಹನಗಳ ಸವಾರರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜಗತ್ತೇ ಕೊರೋನಾ ವೈರಸ್ ಭೀತಿಯಿಂದ ಬಳಲುತ್ತಿದ್ದರೆ ನರೇಮಗರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಿನೀರು ಚೆಡವು ಭಾಗದ ವ್ಯಾಪ್ತಿಯಲ್ಲಿರುವ ನಿವಾಸಿಗಳು ಕೊರೋನಾದ ಜೊತೆಗೆ ಇಲ್ಲಿರುವ ತ್ಯಾಜ್ಯದಿಂದ ಸಾಂಕ್ರಾಮಿಕ ರೋಗಗಳು ಉಂಟಾಗುವ ಭೀತಿಯಲ್ಲಿದ್ದಾರೆ. ಈ ಸೇತುವೆಯ ಕೆಳಭಾಗದಲ್ಲಿ ನೀರು ನಿಂತಿದ್ದು ಇಲ್ಲಿಗೆ ತ್ಯಾಜ್ಯ ವಸ್ತುಗಳನ್ನು ತಂದು ಸುರಿಯುತ್ತಿರುವ ಕಾರಣ ಸೊಳ್ಳೆಗಳ ಉತ್ಪಾದನಾ ತಾಣವಾಗಿ ಬದಲಾಗಿದೆ. ಈ ಸೊಳ್ಳೆಗಳ ಉತ್ಪಾದನೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ನರೇಮಗರು ವ್ಯಾಪ್ತಿಯಲ್ಲಿ ಇದೊಂದು ಡಂಪಿಂಗ್ ಯಾರ್ಡ್ ಅನ್ನುವ ರೀತಿಯಲ್ಲಿ ವಾಹನದಲ್ಲಿ ಬರುವ ಚಾಲಕರು ತಾವು ತಂದ ಹಸಿ ಹಾಗೂ ಒಣ ಕಸಗಳನ್ನು ಇಲ್ಲಿ ಎಸೆಯುತ್ತಿದ್ದಾರೆ. ಇದರ ಜೊತೆ ಪಿಕಪ್ ಮತ್ತು ಇತರ ವಾಹನಗಳಲ್ಲಿ ತ್ಯಾಜ್ಯ ತಂದು ಸುರಿಯಲಾಗುತ್ತಿದೆ. ಇದರ ಪರಿಣಾಮ ಸೇತುವೆ ಅಡಿಭಾಗ ಮತ್ತು ಎರಡೂ ಕಡೆಗಳಲ್ಲಿ ತ್ಯಾಜ್ಯ ತುಂಬಿದೆ. ಈ ತೋಡಿನಲ್ಲಿ ಮಳೆಗಾಲದಲ್ಲಿ ಹರಿಯುವ ನೀರು ಕುಮಾರಧಾರಾ ನದಿಯ ದೇವರ ಜಳಕ ಭಾಗದಲ್ಲಿ ಸೇರುತ್ತದೆ. ಇದರಿಂದ ಇಲ್ಲಿನ ಪಾವಿತ್ರ್ಯತೆಗೂ ಧಕ್ಕೆ ಉಂಟಾಗಲಿದೆ. ತ್ಯಾಜ್ಯದಿಂದ ಪರಿಸರ ಹಾಳಾಗುತ್ತಿದ್ದರೂ ಹಲವು ಬಾರಿ ದೂರು ಸಲ್ಲಿಸಿದ್ದರೂ ನರೇಮಗರು ಗ್ರಾಮ ಪಂಚಾಯತ್ ಮಾತ್ರ ಮೌನಕ್ಕೆ ಶರಣಾಗಿದೆ. ರಸ್ತೆಯ ಬದಿಯಲ್ಲಿಯೇ ಇರುವ ಈ ಕೃತಕ ಡಂಪಿಂಗ್ ಯಾರ್ಡ್ ಬಗ್ಗೆ ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂದು ಸ್ಥಳೀಯರ ಆರೋಪವಾಗಿದೆ. ಕೈಪಂಗಳ ತೋಡಿಗೆ ಗಡಪಿಲ ಸೇತುವೆ ಬಳಿ ತ್ಯಾಜ್ಯ ವಸ್ತುಗಳನ್ನು ತಂದು ಸುರಿಯಲಾಗುತ್ತಿದೆ. ಕೋಳಿ ತ್ಯಾಜ್ಯಗಳನ್ನು ತಂದು ಎಸೆಯಲಾಗುತ್ತಿದೆ. ಇದರಿಂದ ಪರಿಸರದ ಜನತೆ ದುರ್ನಾತ ಭಾಗ್ಯ ಪಡೆದಂತಾಗಿದೆ. ಪರಿಸರವನ್ನು ಹಾಳು ಮಾಡುತ್ತಿರುವ ಈ ತ್ಯಾಜ್ಯ ಸಮಸ್ಯೆ ಹಲವು ಬಾರಿ ಗ್ರಾಮ ಪಂಚಾಯತ್ಗೆ ದೂರು ನೀಡಲಾಗಿದ್ದರೂ ಗ್ರಾಮ ಸಭೆಯಲ್ಲೂ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಆದರೆ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ತಕ್ಷಣ ಗ್ರಾಮ ಪಂಚಾಯತ್ ತ್ಯಾಜ್ಯ ವಿಲೇವಾರಿ ಮಾಡಬೇಕು, ಇಲ್ಲಿ ತ್ಯಾಜ್ಯ ಹಾಕದಂತೆ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಯೋಧರಾದ ಕೆ ಸುಂದರಗೌಡ ನಡುಬೈಲವರು ಹೇಳಿದ್ದಾರೆ. ಗಡಪಿಲ ರೈಲ್ವೆ ಬ್ರಿಡ್ಜ್ ಬಳಿ ಇರುವ ಕೈಪಂಗಲ ತೋಡಿಗೆ ತ್ಯಾಜ್ಯಗಳು, ಕೋಳಿ ತ್ಯಾಜ್ಯಗಳು, ಕಸ, ಪ್ಲಾಸ್ಟಿಕ್ ಹುಲ್ಲು ಹಾಕಿ ಇಲ್ಲಿ ನಾವು ಹೋಗದಂತೆ ಅತ್ಯಂತ ದುರ್ನಾತ ಬೀರಿ ಪರಿಸರವನ್ನು ತುಂಬ ಹಾನಿ ಮಾಡ್ತಾ ಇದೆ. ಈ ಬಗ್ಗೆ ಪಂಚಾಯತ್ನ ಗಮನ ಸೆಳೆದರೂ ಇದುವರೆಗೆ ಯಾವುದೇ ಆ ಬಗ್ಗೆ ಅವರು ಕ್ರಮ ಕೈಗೊಂಡಿಲ್ಲ. ಇದರಿಂದ ನಾವು ಇಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭಯಭೀತರಾಗಿದ್ದೇವೆ. ನರೇಮಗರು ಪಂಚಾಯತ್ ಗ್ರಾಮ ಸಭೆಯಲ್ಲಿ ನಾನು ಈ ಬಗ್ಗೆ ಪ್ರಸ್ತಾವ ಮಾಡಿದ್ದೇನೆ. ಅದಕ್ಕೆ ಅವರು ಬೋರ್ಡ್ ಹಾಕ್ತಾನೆ ಅಂತೇಳಿ ತಮ್ಮಲ್ಲಿ ಹೇಳಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಅಲ್ಲಿ ಬೋರ್ಡ್ ಇಲ್ಲ. ಆದರೆ ತ್ಯಾಜ್ಯಗಳು ಅಲ್ಲಿ ನಿರಂತರ, ಮುಖ್ಯವಾಗಿ ಕೋಳಿ ತ್ಯಾಜ್ಯಗಳಿಂದ ಅಲ್ಲಿ ದುರ್ನಾತ ಬಂದು ಅಲ್ಲಿ ಪರಿಸರದಲ್ಲಿ ನಡೆಯುವಂಥ ಪರಿಸ್ಥಿತಿ ಇಲ್ಲದಂತಾಗಿದೆ.